ಅಮೃತದೆಡೆಗೆ ಸಾಗುವ ಬದುಕಿನ ಬೆಳಕಿನ ನಾಂದಿಪದ ಜ್ಞಾನ ಜ್ಯೋತಿಯನ್ನು ಬೆಳಗುವುದರ ಮೂಲಕ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಈ ಸಂವಾದ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ. ಬೆಳಗುತ್ತಿರುವ ದೀಪದ ಹಾಗೆ ಎಲ್ಲರ ಬದುಕು ಕೂಡ ಬೆಳಗಲಿ, ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯ ಬೆಳಕು ಕೂಡ ಬೆಳಗಲಿ. ಹಾಗೆ ರಾಜೇಂದ್ರ ಕುಮಾರ್ ಅವರು 1994ರಿಂದ ಈ SCDCCಯ ಅಧ್ಯಕ್ಷರು, ಪ್ರೆಸಿಡೆಂಟ್. ಅವರು ಬಹಳ ವಾಮ್ತಿಂದ ನಮಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಟ್ಟಿದ್ದರು. ಬಹಳ ಪ್ರೀತಿಪೂರ್ವಕವಾಗಿ ನಮ್ಮನ್ನು ಸ್ವಾಗತಿಸಿದರು. ಅದೇ ರೀತಿ ಈ ಹಿಂದೆ ತಮಗೆಲ್ಲ ತಿಳಿದಿರೋಂಗೆ ನಮ್ಮ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಲಾಕ್ಡೌನ್ ಪೀರಿಯಡಲ್ಲಿ ಸುಮಾರು 3-4 ತಿಂಗಳ ಕಾಲ ನಾವು ಒಂದು ಫ್ರೀ ಮೆಸ್ಸನ್ನು, ಕ್ಯಾಂಟೀನನ್ನು ರನ್ ಮಾಡಿದ್ವಿ. ಅದಕ್ಕೆ ಅವರು ಸುಮಾರು 10 ದಿನಗಳ ಕಾಲ ಬೇಕಾಗುವಷ್ಟು ಸಂಪೂರ್ಣ ಆಹಾರ ಮತ್ತು ದವಸ ಧಾನ್ಯಗಳನ್ನು ಕೊಡಿಸೋದ್ರ ಮುಖಾಂತರ ಪೊಲೀಸ್ ಇಲಾಖೆ ಪ್ರತಿ ಅವ್ರಿಗಿರುವಂತಹ ವಿಶ್ವಾಸ, ಪ್ರೀತಿ ಅದನ್ನು ವ್ಯಕ್ತಪಡಿಸಿದರು ಮತ್ತು ಅವರ ವ್ಯಕ್ತಿತ್ವವನ್ನು ನಮ್ಮ ಇಲಾಖೆಗೆ ಪರಿಚಯಿಸಿದರು. ಸೊ ಅವರು ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ವೈಯಕ್ತಿಕವಾಗಿ ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲರ ಪರವಾಗಿ ಬಯಸಲಿಕ್ಕೆ ಇಷ್ಟಪಡ್ತೇನೆ. ಈಗ ನಾನು ಆ್ಯಸ್ ಕಮಿಷನರು ಒಬ್ಬ ವ್ಯಕ್ತಿ, ಅದೇ ರೀತಿ DCPಗಳು, ACPಗಳು ಸೇರಿದಂತೆ ಹಿರಿಯ ಅಧಿಕಾರಿಗಳು ಎಷ್ಟಾಗ್ತಾರೆ ಅಂದರೆ ಒಂದು 8ರಿಂದ 10 ಜನ ಆಗ್ಬೋದು. ಆದರೆ ನಮ್ಮ ಮಂಗಳೂರು ಪೊಲೀಸ್ ಘಟಕ ಏನಿದೆ, ಈ ಘಟಕದಲ್ಲಿ ಸರಿಸುಮಾರು 2000ದಷ್ಟು ಅಧಿಕಾರಿ ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ. ಸೊ ಈ ಸಂದರ್ಭದಲ್ಲಿ ಒಂದು ನಾವು ಜನರಿಗೆ ನಮ್ಮ ಇಲಾಖೆಯನ್ನು ಯಾವ ರೀತಿ ಪರಿಚಯಿಸ್ತೀವಿ ಅನ್ನುವಂಥದ್ದು ನಮ್ಮ ಇಲಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಮುಖಾಂತರ ನಾವು ತೋರಿಸ್ಕೊಡ್ಬೇಕಾಗತ್ತೆ. ನಂದೇನೋ ಒಂದು ಪರಿಕಲ್ಪನೆ ಇದ್ದು, ಹಿರಿಯ ಅಧಿಕಾರಿಗಳದ್ದೇನೋ ಒಂದು ಪರಿಕಲ್ಪನೆ ಇದ್ದು, ಅದು ಕಟ್ಟಕಡೆಯ ಸಿಬ್ಬಂದಿವರೆಗೂ ತಲುಪದೇ ಇದ್ದರೆ ಏನನ್ನ ನಾವು ಜನರಿಗೆ ತಲುಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ವಿ ಅನ್ನುವಂಥದ್ದು ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಹಂಗಾಗಿ ಮೊಟ್ಟ ಮೊದಲನೇದಾಗಿ ಪೊಲೀಸ್ ಇಲಾಖೆ ಯಾವ ರೀತಿ ಕರ್ತವ್ಯ ನಿರ್ವಹಿಸಬೇಕು, ಯಾವ ರೀತಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಸಾರ್ವಜನಿಕರ ಅಗತ್ಯಗಳನ್ನು ನೋಡಿಕೊಂಡು ಕರ್ತವ್ಯ ನಿರ್ವಹಿಸಬೇಕು ಅನ್ನುವಂಥ ಒಂದು ಚರ್ಚೆ ಈ ಒಂದು ಸಮಾರಂಭದಲ್ಲಿ, ಈ ಒಂದು ಕಾರ್ಯಕ್ರಮದಲ್ಲಿ ಆಗಬೇಕು ಅನ್ನುವಂಥದ್ದು ನನ್ನ ಆಶಯ. ಅದ್ರ ಜೊತೆಗೆ ನಾವು ಕಾನೂನು ಸುವ್ಯವಸ್ಥೆ ಸಮಸ್ಯೆಗಳು ಎದುರಾದಂಥ ಸಂದರ್ಭದಲ್ಲಿ ಯಾವ ರೀತಿ ನಾವು ಪ್ರಿಪೇರ್ ಆಗಿರಬೇಕು ಅಥವಾ ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅನ್ನುವಂಥದ್ದು, ಅತಿ ಮುಖ್ಯ ಅಪರಾಧ ಪ್ರಕರಣಗಳಾದಂಥ ಸಂದರ್ಭದಲ್ಲಿ, ಅಪಘಾತಗಳಾದಂಥ ಸಂದರ್ಭದಲ್ಲಿ, ಟ್ರಾಫಿಕ್ ನಿರ್ವಹಣೆ ಇರ್ಬೋದು, ಈ ಎಲ್ಲ ಸಂದರ್ಭಗಳಲ್ಲಿ ಯಾವ ರೀತಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳ ರಿಯಾಕ್ಷನ್ ಇರಬೇಕು ಅಥವಾ ಆ್ಯಕ್ಷನ್ ಇರಬೇಕು ಅನ್ನೋದ್ರ ಬಗ್ಗೆ ಈ ಸಭೆಯಲ್ಲಿ ಈ ಸಂವಾದದಲ್ಲಿ ಚರ್ಚೆ ಆಗಬೇಕು ಅನ್ನುವಂಥದ್ದು ನನ್ನ ನಿರೀಕ್ಷೆ, ಅಪೇಕ್ಷೆ. ಅದೇ ರೀತಿ ನಮ್ಮ ಸಿಬ್ಬಂದಿಗಳು 2000 ಸಿಬ್ಬಂದಿ ಅಧಿಕಾರಿಗಳಿದ್ದಾರೆ ಅಂತಂದರೆ ಅದರಲ್ಲಿ ಸರಿಸುಮಾರು 1800ರಿಂದ 1900ವರೆಗೂ ಸಿಬ್ಬಂದಿಗಳಿರ್ತಾರೆ, ಅಪ್ ಟು ದ ರ್ಯಾಂಕ್ ಆಫ್ ASIs. ಸೊ ಇದೊಂದು ಭಾಳ ದೊಡ್ಡ ಶಕ್ತಿ ನಮ್ಮ ಇಲಾಖೆಯಲ್ಲಿ. ಈ ಶಕ್ತಿಯನ್ನು ಯಾವ ರೀತಿ ನಾವು ಚಾನಲೈಸ್ ಮಾಡ್ಕೋಬೇಕು, ಯಾವ ರೀತಿ ಸದುಪಯೋಗ ಪಡಿಸ್ಕೋಬೇಕು ಅನ್ನುವಂಥದ್ದು ನಮ್ಮ ಅಧಿಕಾರಿಗಳ ಜವಾಬ್ದಾರಿ. ಆ ಜವಾಬ್ದಾರಿಗಳ ಬಗ್ಗೆ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಮಾತಾಡಬೇಕು ಅಂತ ನಾನು ನಿರೀಕ್ಷೆ ಮಾಡ್ತೀನಿ. ಮತ್ತು ನಮ್ಮಲ್ಲಿ ನೋಡಿ, ಪರಿಸ್ಥಿತಿ, ಅವಕಾಶ, ಅನುಕೂಲ ಪ್ರತಿಯೊಬ್ಬ ವ್ಯಕ್ತಿನ ಆ ವ್ಯಕ್ತಿ ಎಲ್ಲಿರ್ತಾನೆ ಅದನ್ನು ನಿರ್ಧರಿಸುತ್ತೆ. ಇವಾಗ ಇಲ್ಲಿ ಭಾಳಷ್ಟು ಜನ ಪೋಸ್ಟ್ ಗ್ರ್ಯಾಜುಯೇಷನ್ ಓದಿರೋಂಥ ಕಾನ್ಸ್ಟೇಬಲ್ಸ್ ಇದ್ದೀರಿ. ಬರೀ ಗ್ರ್ಯಾಜುಯೇಷನ್ ಮಾಡಿಕೊಂಡು ನಾನು IPS ಮಾಡಿಕೊಂಡೆ. ಸಾಕಷ್ಟು ಜನ ಅಧಿಕಾರಿಗಳು PSI, KSPS ಇದನ್ನೆಲ್ಲ ನೇರವಾಗಿ ಆಗಿರುವಂಥವ್ರು ಇದ್ದೀರಿ. ಇಲ್ಲಿ ಅವರವರ ಅವಕಾಶ ಮತ್ತು ಅನುಕೂಲ, ನಾನು ಮತ್ತೆ ಹೇಳ್ದಂಗೆ ಅವಕಾಶ ಮತ್ತು ಅನುಕೂಲದ ಹಿನ್ನೆಲೆಯಲ್ಲಿ ತಾವುಗಳೆಲ್ಲ ಎಲ್ಲಿದ್ದೀರೋ ಅಲ್ಲಿದ್ದೀರಿ. ಹಂಗಂತ ಇಲ್ಲಿ ಯಾರೂ ಭಾಳ ದೊಡ್ಡವರು ಸಣ್ಣವರು ಅಂತಲ್ಲ, ನಾವೆಲ್ಲ ಹಾಕ್ಕೊಂಡಿರುವಂಥದ್ದು ಕಾಕಿ ಯೂನಿಫಾರ್ಮು. ಎಲ್ಲರದ್ದು ಉದ್ದೇಶ ಸಾರ್ವಜನಿಕ ಹಿತದೃಷ್ಟಿಯಲ್ಲಿ ಹೆಚ್ಚು ಎಫೆಕ್ಟಿವ್ ಆಗಿ ಕೆಲಸ ಮಾಡುವಂಥದ್ದು ಆಗುತ್ತೆ. ಅದ್ರ ಜೊತೆಗೆ ಅಧಿಕಾರಿಗಳು ಮುಖ್ಯವಾಗಿ ಯಾರು SHO ಆ್ಯಂಡ್ ಅಬೋವ್ ಇದ್ದೀರಿ, ಅವರು ನಿಮ್ಮಲ್ಲಿರುವಂಥ ಸಿಬ್ಬಂದಿಗಳ ಪ್ರತಿಭೆಯನ್ನು, ಅವರ ಸ್ಕಿಲ್ಸನ್ನು, ಅವರ ಕೆಪ್ಯಾಬಿಲಿಟೀಸ್ನ ಗುರುತಿಸ್ಬಿಟ್ಟು ಅವ್ರನ್ನ ಯಾವ ರೀತಿ ಸಾರ್ವಜನಿಕ ಹಿತದೃಷ್ಟಿಯಲ್ಲಿ ಸದುಪಯೋಗ ಪಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ಭಾಳ ಚಿಂತನೆ ಮಾಡುವಂಥ ಅವಶ್ಯಕತೆ ಈ ಸಂದರ್ಭದಲ್ಲಿದೆ. ಏಕೆಂದರೆ ರೂಟೀನಾಗಿ ಒಂದು ಡ್ಯೂಟಿ ಡಿಸ್ಟ್ರಿಬ್ಯೂಷನ್ ಇರ್ಬೋದು ಅಥವಾ ಜವಾಬ್ದಾರಿಗಳನ್ನ ಕೊಟ್ಟು ಬೇರೆ ಬೇರೆ ಕೆಲಸಗಳಲ್ಲಿ ನಾವು ಕಳಿಸುವಂಥದ್ದು ಇರ್ಬೋದು.
ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿಯೊಬ್ಬ ಸಿಬ್ಬಂದಿಗೂ ಅವನದೇ ಆದಂಥ ಸ್ಕಿಲ್ ಇರುತ್ತೆ. ಕೆಲವ್ರದ್ದು ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿರುತ್ತೆ, ಕೆಲವರು ಲಾ ಆ್ಯಂಡ್ ಆರ್ಡರ್ ಸಿಚುವೇಷನಲ್ಲಿ ತುಂಬ ಬೋಲ್ಡಾಗಿ ಕೆಲಸ ಮಾಡುವಂಥವ್ರು ಇರ್ತಾರೆ, ಕೆಲವರು ಕ್ರೈಮ್ ಡಿಟೆಕ್ಷನಲ್ಲಿ ಭಾಳ ಎಕ್ಸ್ಪರ್ಟ್ ಇರ್ತಾರೆ, ಕೆಲವರು ಪಬ್ಲಿಕ್ ಕಾಂಟ್ಯಾಕ್ಟ್ ತುಂಬ ಚೆನ್ನಾಗಿರುತ್ತೆ, ಕೆಲವ್ರಿಗೆ ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಚೆನ್ನಾಗಿರುತ್ತೆ. ಹೀಗೆ ಪ್ರತಿಯೊಬ್ಬ ವ್ಯಕ್ತಿದು ತನ್ನದೇ ಆದಂಥ ಪ್ಲಸ್ಸಸ್ ಇರುತ್ತೆ, ತನ್ನದೇ ಆದಂಥ ಮೈನಸಸ್ ಇರುತ್ತೆ. ಈಗ ನನಗೆ ವೈಯಕ್ತಿಕವಾಗಿ ನಿಮಗೆ ಪೊಲೀಸ್ ಐ ಟಿ ಬಗ್ಗೆ ಸಂಪೂರ್ಣವಾಗಿ ಜ್ಞಾನ ಇದೆಯಾ ಅಂತಂದರೆ ಖಂಡಿತ ಇಲ್ಲ. ನಮ್ಮ ಕೆಲ ಪೊಲೀಸ್ ಐ ಟಿಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳೇನಿದ್ದಾರೆ ಅವ್ರಿಗಿರೋ ಒಂದು ನಾಲೆಡ್ಜಲ್ಲಿ ಪ್ರಾಬಬ್ಲಿ ಒಂದು 10% ನಾಲೆಡ್ಜ್ ಕೂಡ ನನಗಿರಲಿಕ್ಕಿಲ್ಲ. ಆದರೆ ಆ ವ್ಯಕ್ತಿ ಯಾರಿಗೆ ಆ ಒಂದು ಪೊಲೀಸ್ ಐ ಟಿಲಿ ಒಳ್ಳೆ ಕಮಾಂಡ್ ಇದೆ ಅಂಥವ್ರಿಗೆ ಆ ಕೆಲಸಕ್ಕೆ ಹಾಕಿದಂಥ ಸಂದರ್ಭದಲ್ಲಿ ಮಾತ್ರ ಅದು ರಿಸಲ್ಟ್ಸ್ ಕೊಡಲಿಕ್ಕೆ ಸಾಧ್ಯ. ಅದೇ ರೀತಿ ನಾನು ನೋಡಿದ್ದೀನಿ, ಕೆಲವು ತನಿಖೆ ಮಾಡುವಂಥ ಸಂದರ್ಭದಲ್ಲಿ, ಕೆಲವು ಲಾ ಆ್ಯಂಡ್ ಆರ್ಡರ್ ಸಿಚುವೇಷನಲ್ಲಿ ಡಿಸ್ಕಸ್ ಮಾಡುವಂಥ ಸಂದರ್ಭದಲ್ಲಿ ಕಟ್ಟಕಡೆಯ ವ್ಯಕ್ತಿ ನಮ್ಮ ಇಲಾಖೆಯ ತಳಹದಿ ಅಂತಲೇ ಹೇಳ್ಬೋದು. ಪೊಲೀಸ್ ಕಾನ್ಸ್ಟೇಬಲ್ಸು ಕೆಲವು ಸಂದರ್ಭದಲ್ಲಿ ಅವ್ರ ತಲೆ ಯಾವ ರೀತಿ ಓಡುತ್ತೆ ಅನ್ನೋಂಥದ್ದು ನಿಜವಾಗ್ಲೂ ನಾವು ಇಮ್ಯಾಜಿನ್ ಮಾಡೋಕ್ಕೆ ಆಗಲ್ಲ. ಈಗಷ್ಟೇ ಮೋಸ್ಟ್ಲಿ ನೆಟ್ಫ್ಲಿಕ್ಸಲ್ಲಿ ಒಂದು ಬೆಂಗಳೂರು ಕ್ರೈಮಲ್ಲಿ ಆಗಿದ್ದು ಒಂದು 2-3 ಕ್ರೈಮ್ಸ್ ಬಗ್ಗೆ ಒಂದು ಭಾಳ ಒಳ್ಳೆಯ ಡಾಕ್ಯುಮೆಂಟ್ರಿ ಸೀರೀಸ್ ಬಂದಿದೆ. ಈ ಒಂದು ಸಂವಾದ ಸಭೆಯಲ್ಲಿ ನಾನು ಸಿಬ್ಬಂದಿಗಳ ಕುಂದುಕೊರತೆಯ ಬಗ್ಗೆ ಕೂಡ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಬಹಳಷ್ಟು ಸಣ್ಣ ಸಣ್ಣ ಸಮಸ್ಯೆಗಳು ನಮಗೆ ಗಮನಕ್ಕೆ ಬಂದಿರಲ್ಲ, ಆದರೆ ನಿಜವಾಗ್ಲೂ ಅವು ತುಂಬ ಜೆನ್ಯೂನ್ ಪ್ರಾಬ್ಲಮ್ ಇರ್ತವೆ. ಉದಾಹರಣೆಗೆ ಹೇಳ್ಬೇಕಂದ್ರೆ, ಮೊನ್ನೆ ಯಾರೋ ಒಬ್ಬರು ನಮ್ಮ ಮನೆ ಹತ್ರ ಸೆಂಟ್ರಿ ಇದ್ದಂಥ ಹುಡುಗ ಹೇಳ್ದ, ನಾನು ಮಾತಾಡಿಸಿದಂಥ ಸಂದರ್ಭದಲ್ಲಿ, ಸರ್ ವೀಕ್ಲಿ ಆಫ್ ಏನು ಕೊಡ್ತಾರೆ ಅದನ್ನು ಸ್ವಲ್ಪ ಈ ಹಾಲಿಡೇ ಜೊತೆಗೆ ಕೊಡಲಿಕ್ಕೆ ಅವಕಾಶ ಇದ್ದಾಗ, ಎಲ್ಲ ಸಂದರ್ಭದಲ್ಲಲ್ಲ, ಅಟ್ಲೀಸ್ಟು ಯಾವಾಗ ಅವಕಾಶ ಇರುತ್ತೆ ಕೊಟ್ಟರೆ ನಮಗೆ ಈ ಉತ್ತರ ಕರ್ನಾಟಕ, ಬೀದರು, ರಾಯಚೂರು ಈ ಭಾಗದವ್ರು ಏನಿದ್ದೀವಿ ಅವ್ರಿಗೆ ಅಟ್ಲೀಸ್ಟ್ ಹೋಗಿ ಬರಲಿಕ್ಕೆ ಅನುಕೂಲ ಆಗುತ್ತೆ. ಯಾಕಂದರೆ ಹೋಗೋದು ಬರೋದು ಅದೇ ನಮಗೆ 2 ದಿವಸ ರಜಾ ಸಿಕ್ಕರೆ 1.5 ದಿನ ಅದೇ ಆಗುತ್ತೆ. ಮನೆಗೆ ಹೋಗ್ಬಿಟ್ಟು ಮುಖ ತೋರಿಸಿ ವಾಪಸ್ ಬರೋವಂಥ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಸ್ವಲ್ಪ ಸಣ್ಣ ಸಣ್ಣ ಅಡ್ಜಸ್ಟ್ಮೆಂಟ್ಗಳಾದರೆ ನಮ್ಗೆ ಅನುಕೂಲ ಆಗುತ್ತೆ ಅನ್ನೋಂಥ ಒಂದು ಸಣ್ಣ ಉದಾಹರಣೆ ನಾನು ಹೇಳಿದ್ದು. ಸೊ ಅದೇ ರೀತಿ ಸಾಕಷ್ಟು ವಿಚಾರಗಳು ನಿಜವಾಗ್ಲೂ ಪೊಲೀಸ್ ಸ್ಟೇಷನ್ಗಳಲ್ಲಿ ಸಮಸ್ಯೆಗಳ ರೀತಿಯಲ್ಲಿ ಕಾಡ್ತಾ ಇರ್ಬೋದು. ಅದರ ಬಗ್ಗೆ ಎಲ್ಲ ಒಂದು ಬೆಳಕು ಚೆಲ್ಲುವಂಥ ಕಾರ್ಯಕ್ರಮ ಇದಾಗಬೇಕು ಅಂತ ನಾನಾದರೂ ಭಾವಿಸ್ತೀನಿ. ಅದಕ್ಕೋಸ್ಕರ ನಮ್ಮ GH ಅವ್ರು ಬಂದಿದ್ದಾರೆ, ಸೂಪರ್ಡೆಂಟ್ ಬಂದಿದ್ದಾರೆ, ಮತ್ತು ಇಂಪಾರ್ಟೆಂಟ್ ಸೆಕ್ಷನ್ಗಳನ್ನ ಡೀಲ್ ಮಾಡುವಂಥ ಸಿಬ್ಬಂದಿಗಳು ಕೂಡ ಬಂದಿದ್ದಾರೆ. ಈ ಒಂದು ಸಂವಾದ ಸಭೆಯಲ್ಲಿ ನಮ್ಮ ಮೊದಲನೇದಾಗಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳ ಆಂತರಿಕ ಸಮಸ್ಯೆಗಳೇನಿದ್ದಾವೆ, ಗೊಂದಲಗಳೇನಿದ್ದಾವೆ, ಕುಂದುಕೊರತೆಗಳೇನಿದ್ದಾವೆ ಅದರ ಬಗ್ಗೆ ಬೆಳಕು ಚೆಲ್ಲುವಂಥ ಕೆಲಸ ಆಗಬೇಕು. ನಂತರ ನಾವು ಸಾರ್ವಜನಿಕ ಹಿತದೃಷ್ಟಿಯಲ್ಲಿ ಕೆಲಸ ಮಾಡಲಿಕ್ಕೆ ಇನ್ನೂ ಹೆಚ್ಚು ಎಫೆಕ್ಟಿವ್ ಆಗಿ ಕೆಲಸ ಮಾಡಲಿಕ್ಕೆ ಏನೆಲ್ಲ ಕ್ರಮಗಳಾಗಬೇಕು ಅನ್ನೋದ್ರ ಬಗ್ಗೆ ಕೂಡ ಬೆಳಕು ಚೆಲ್ಲುವಂಥ ಕೆಲಸ ಆಗಬೇಕು. ಮಾಧ್ಯಮ ಮಿತ್ರರೇ, ಇದೊಂದು ಅತ್ಯಂತ ಅರ್ಥಪೂರ್ಣವಾದಂಥ ಒಂದು ಸಂವಾದ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ, ಮೇಲ್ಮಟ್ಟದ ಅಧಿಕಾರಿಗಳಿಂದ ಹಿಡಿದು ಕೆಳಮಟ್ಟದ ಅಧಿಕಾರಿಗಳವರೆಗೆ ಅವರೊಳಗಿರುವಂಥ ಏನು ಕುಂದುಕೊರತೆಗಳನ್ನು ಓಪನ್ ಆಗಿ ಸಂವಾದ ರೂಪದಲ್ಲಿ ಎಲ್ಲರಿಗೆ ಮೇಲಾಧಿಕಾರಿಗಳಿಗೆ ತಿಳಿದುಕೊಳ್ಳುವಂಥ ಒಂದು ಅವಕಾಶವನ್ನು ಮಾನ್ಯ ಶಶಿಕುಮಾರ್ ಅವರು ಒದಗಿಸಿಕೊಟ್ಟದಕ್ಕಾಗಿ ನಾನು ವೈಯಕ್ತಿಕವಾಗಿ ಅವರಿಗೆ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸುಮಾರು 9 ತಿಂಗಳುಗಳ ಹಿಂದೆ ಬಂದಾಗ ಇವರನ್ನು ಕಂಡಾಗ ಇವರು ಏನೋ ಒಂದು ದೊಡ್ಡ ಅಧಿಕಾರಿ ಅನ್ನುವಂಥ ದರ್ಪ ಇರ್ಬೋದು ಅನ್ನುವಂಥದ್ದು ನಮ್ಮಲ್ಲಿತ್ತು. ಆದರೆ ಅವರನ್ನು ಮುಕ್ತವಾಗಿ ಕಂಡಾಗ ಅವರೊಬ್ಬರು ಬಹುಮುಖ ಪ್ರತಿಭೆಯ ಅಧಿಕಾರಿ, ಪೊಲೀಸ್ ಅಧಿಕಾರಿ ಅಂತ ಹೇಳಲಿಕ್ಕೆ ನಮಗೆ ಭಾಳ ಸಂತೋಷ ಆಗ್ತದೆ. ನಾನೊಂದು 2 ಸಲ ಅವ್ರ ಜೊತೆ ಸೇರಿಕೊಂಡಾಗ ಇದನ್ನು ಕಂಡುಕೊಂಡಿದ್ದೇನೆ. ನನಗೆ ಪೊಲೀಸ್ ಇಲಾಖೆ ಮೇಲೆ ಅಪಾರವಾದಂಥ ಒಂದು ಗೌರವ ಇದೆ. ಕಾರಣ ಕೂಡ ಅದಕ್ಕೆ ಇದೆ. ಸುಮಾರು 21 ವರ್ಷಗಳ ಹಿಂದೆ ನಮ್ಮ ಬ್ಯಾಂಕಿನ ಬೈಕಂಪಾಡಿ ಶಾಖೆಯಲ್ಲಿ ಆಗಿನ ಮೊತ್ತ 2.5 ಕೋಟಿಯ ಚಿನ್ನಾಭರಣ ಕಳವಾಗಿತ್ತು. 2.5 ಕೋಟಿ 21 ವರ್ಷದ ಮೊದಲಿನ ಮೊತ್ತ. ಆವಾಗ ನಾನು ದೆಹಲಿಯಲ್ಲಿದ್ದೆ. ಬೆಳಿಗ್ಗೆ ಫೋನ್ ಬಂದಾಗ ನಾನು ಹೇಳಿದೆ, ಮೊದಲನೇದಾಗಿ ನೀವು ಹೋಗಿ ಪೊಲೀಸ್ ಅಧಿಕಾರಿಗಳನ್ನ ಅಂದ್ಕೊಂಡು ನಾವು ಅದನ್ನು ಓಪನ್ ಮಾಡೋ ಮೊದಲು ಮಾಡಿ ಅಂತ. ಅದು ಕಂಪ್ಲೇಂಟ್ ಕೊಟ್ಟ 25ನೇ ದಿವಸದಲ್ಲಿ ಸಂಪೂರ್ಣವಾಗಿ 2.5 ಕೋಟಿಯ ಬಂಗಾರವನ್ನು ಹಿಡಿದಂಥ ಕೀರ್ತಿ ನಮ್ಮ ಜಿಲ್ಲೆಯ ಪೊಲೀಸ್ ಇಲಾಖೆಗೆ. ಹಾಗಾಗಿ ನನಗೆ ಪೊಲೀಸ್ ಅಧಿಕಾರಿಗಳು ಇರ್ಬೋದು, ಸಿಬ್ಬಂದಿಗಳಿರ್ಬೋದು, ಯಾರೇ ಇದ್ದರೂ ಅವ್ರ ಮೇಲೆ ನನಗೆ ಅಪಾರ ಗೌರವ ಇದೆ. ಪೊಲೀಸ್ ಇಲಾಖೆ ಅಂತ ಹೇಳಿದ್ಕೊಂಡ್ರೆ ಜನರಲ್ಲಿ ಒಂದು ಸಾಮಾನ್ಯ ಅಭಿಪ್ರಾಯ ಇರುತ್ತೆ, ಇವರು ನಮ್ಮ ಸೇವೆಗಿರುವವರು.
ಎಲ್ಲಿ ಟ್ರಾಫಿಕ್ ಬ್ಲಾಕ್ ಆಗಿದ್ದರೆ ಅಲ್ಲಿ ಹೇಳ್ತಾರೆ ಇಲ್ಲೇ ಅವನು ಹೋದ ಪೊಲೀಸ್ ಇಲ್ಲಿ ಹೋದ ಅಂತ. ಆ ಪೊಲೀಸ್ನವನ ಕಷ್ಟ ನಮ್ಮಂಥವ್ರಿಗೆ ಅರ್ಥ ಆಗೋದಿಲ್ಲ. ಪೊಲೀಸ್ ಎಷ್ಟು ಜನಕ್ಕೆ ಎಷ್ಟು ಪೊಲೀಸ್ ಸಿಬ್ಬಂದಿ ಇದೆ, ಅವರು ಏನೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ರಾತ್ರಿ ಹಗಲು ಡ್ಯೂಟಿ ಇರ್ತಾರೆ. ನಮಗೇನಿದ್ರು ಡ್ಯೂಟಿ ಹಗಲಿಗೆ ಮಾತ್ರ ಇರ್ತದೆ. ಪೊಲೀಸ್ನವರಿಗೆ ರಜೆ ಸಿಗಬೇಕಾಗಿದ್ದರೆ ಎಷ್ಟು ಕಷ್ಟ ಇದೆ. ಅವರನ್ನು ರಾತ್ರಿ ಹಗಲು ಯಾರಾದರೂ VIP ಬರೋದಾದರೆ ಒಂದು ಕಡೆ ಹಾಕಿರ್ತಾರೆ, ಅಲ್ಲಿ ಊಟ ನೀರಿಲ್ಲ, ಜನಗೆ ಅವರ ನಿತ್ಯ ಕರ್ಮಗಳನ್ನು ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆ ಕೂಡ ಇರೋದಿಲ್ಲ. ಅಂಥ ಜಾಗದಲ್ಲಿ ಅವರಿಗೆ ಡ್ಯೂಟಿ ಹಾಕಿರ್ತಾರೆ. ಇದೆಲ್ಲವನ್ನು ಸಹಿಸಿಕೊಂಡು ಅವರು ಜನಸಾಮಾನ್ಯರ ಕಷ್ಟ ಕುಂದುಕೊರತೆಗಳಿಗೆ ಸ್ಪಂದಿಸಿಕೊಂಡು ಅವರ ಸೇವೆ ಮಾಡ್ತಾ ಇರೋದು ಪೊಲೀಸ್ ಇಲಾಖೆ ಅಂತ ಹೇಳಲಿಕ್ಕೆ ನಮಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಮತ್ತು ಜಿಲ್ಲೆಯ ಎಲ್ಲ ಗೌರವವನ್ನು ಯಾರೇ ಒಬ್ಬ ಗಣ್ಯರು ಬಂದಿರ್ಬೋದು, ಯಾರೇ ಬಂದಿರ್ಬೋದು, ಅವರ ಗೌರವವನ್ನು ಕಾಪಾಡಿಸುವಂಥ ಕೀರ್ತಿ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ಮಾಡ್ತದೆ ಅನ್ನೋದನ್ನು ನಾನು ವೈಯಕ್ತಿಕವಾಗಿ ಹೇಳಿಕೊಂಡು ನಿಮ್ಮ ಈ ಸಂವಾದ ಯಶಸ್ವಿ ಆಗಲಿ. ನಮ್ಮಿಂದ ಇನ್ನಷ್ಟು ನಿಮಗೆ ಏನಾದರೂ ಕೆಲಸ ಮಾಡಲಿಕ್ಕೆ ಸೇವೆಗೆ ಅವಕಾಶ ಒದಗಿಸಿಕೊಟ್ರೆ ನಾವು ಅದನ್ನು ಮಾಡಲಿಕ್ಕೆ ಬದ್ಧರಿದ್ದೇವೆ. ನಿಮಗೆ ಶ್ರೇಯೋಭಿವೃದ್ಧಿ ಆಗಲಿ ಅನ್ನುವಂಥ ಹಾರೈಕೆಯೊಂದಿಗೆ ಪ್ರಶಸ್ತಿಯ ಮೂಲಕ ತಂದುಕೊಟ್ಟಂಥ PA ಹೆಗಡೆ ACP ಮಂಗಳೂರು ಸೆಂಟ್ರಲ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿವಂದನೆಗಳನ್ನು ಈ ವೇದಿಕೆಯ ಮೂಲಕ ನಾವು ಸಲ್ಲಿಸ್ತಾ ಇದ್ದೇವೆ. ಅಭಿನಂದನೆಗಳು ಸರ್. ಇನ್ನು ಮುಂದೆ ಕೂಡ ನಿಮ್ಮ ಈ ಒಂದು ಸೇವೆ, ಕಾರ್ಯದಕ್ಷತೆ ಮಂಗಳೂರಿನ ಸುರಕ್ಷತೆ, ರಾಜ್ಯದ ಜನರ ಸುರಕ್ಷತೆಯ ನಿಟ್ಟಿನಲ್ಲಿ ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಸಾಗಲಿ ಅನ್ನುವಂಥ ಒಂದು ಹಾರೈಕೆಯನ್ನು ತಮಗೆ ಸಲ್ಲಿಸಿಕೊಂಡು, ಅದೇ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಪದಕವನ್ನು ಪಡೆದಂಥ ಶ್ರೀ ರಾಘವೇಂದ್ರ ಪೊಲೀಸ್ ಇನ್ಸ್ಪೆಕ್ಟರ್ ಮಂಗಳೂರು ಉತ್ತರ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. CM ಮೆಡಲನ್ನು ಶ್ರೀ ರಾಘವೇಂದ್ರ ಇವರು ಪೊಲೀಸ್ ಇನ್ಸ್ಪೆಕ್ಟರ್ ಮಂಗಳೂರು ಉತ್ತರ ಇವರು ಪಡ್ಕೊಂಡಿದ್ದಾರೆ. ಇವರಿಗೂ ಕೂಡ ಈ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅಭಿವಂದನೆಗಳು ಶ್ರೀ ರಾಘವೇಂದ್ರ ಅವರೇ. ಹಾಗೆ CCBಯ ಹೆಡ್ ಕಾನ್ಸ್ಟೇಬಲ್ ಆಗಿರುವಂಥ ಶ್ರೀ ಅಬ್ದುಲ್ ಜಬ್ಬಾರ್ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯದಕ್ಷತೆಗಾಗಿ CM ಮೆಡಲನ್ನು ಶ್ರೀ ಅಬ್ದುಲ್ ಜಬ್ಬಾರ್ ಅವರು ಪಡ್ಕೊಂಡಿದ್ದಾರೆ. ಅವರಿಗೂ ಕೂಡ ಈ ವೇದಿಕೆಯ ಮೂಲಕ ಗೌರವಾರ್ಪಣೆಯನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀ ಅಬ್ದುಲ್ ಜಬ್ಬಾರ್ ಅವರಿಗೆ ಅಭಿವಂದನೆಗಳು. ಹಾಗೆ ಮಂಗಳೂರು ದಕ್ಷಿಣ ಪೊಲೀಸ್ ಸ್ಟೇಷನ್ನ ಶ್ರೀಮತಿ ನಯನ ಇವರು ಕೂಡ ತಮ್ಮ ಪ್ರಾಮಾಣಿಕವಾದ ಸೇವೆಗಾಗಿ ಮುಖ್ಯಮಂತ್ರಿಗಳ ಪದಕವನ್ನು ಪಡೆದಿದ್ದಾರೆ. ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀಮತಿ ನಯನ, ಹೆಡ್ ಕಾನ್ಸ್ಟೇಬಲ್ ಮಂಗಳೂರು ಸೌತ್ ಪೊಲೀಸ್ ಸ್ಟೇಷನ್.